ನಾನಾಗಿದ್ದೆ. ಪಟ್ಟದ ಅರಸಿಯಾಗಿ ನೀ ಮೆರೆಯುತ್ತಾ ಇದ್ದಿ. ರಾಜಕೀಯದ ಒತ್ತಡಗಳಿಂದ ವಿಶ್ರಾಂತಿಯನ್ನು ಪಡೆಯುವುದಕ್ಕಾಗಿ ಈ ಲತಾ ಮಂಟಪವನ್ನು ಬಂದು ನಾವು ಸೇರಿದವರಿದ್ದೇವೆ. ತಂಪಾದ ಗಾಳಿ ಬೀಸುತ್ತಾ ಇದ್ದಂತೆ ಮನಸ್ಸು ಹಗುರಗೊಳ್ಳುತ್ತಾ ಇತ್ತು. ಬದುಕಿನಲ್ಲಿ ಗತಿಸಿ ಹೋದಂತಹ ಘಟನೆಗಳು ಬೇಡ ಬೇಡ ಅಂದ್ರೂ ತಾನಾಗಿ ಸ್ಮರಣೆಗೆ ಒದಗಿ ಬರುತ್ತಾ ಇದೆ. ಪತ್ತನಾಜರದ ಬೊಕ್ಕ ಗೆಜ್ಜೆ ಸೇವೆ ಇಚ್ಚಿ ಮೇಳದಾಟಲು ಗೆಜ್ಜೆ ಗಿರ್ತದು ಮರಿಯಲಗು ಪುರ್ಸೋತುಡು ಉಪ್ಪುಣು ಪನ್ಪಿನವು ದುಂಬುದ ಪಾತೆರ ಆಂಡ ಪತ್ತನಾಜರದ ಬೊಕ್ಕಲ ಮರಿಯಲದ ಆಟಲು ವಿಶೇಷ ಕೂಟಾಟಲು ಅವಲವಲು ಆವಂದೇ ಒಪ್ಪುಂಡು. ಬದುಕು ಎಷ್ಟು ವಿಚಿತ್ರ ಅಂತ ನನಗೆ ಈಗ ಅನ್ನಿಸುತ್ತಾ ಇದೆ. ಇಷ್ಟು ಸುಖವನ್ನು ಈ ಕಾಲದಲ್ಲಿ ನಾವು ಅಯೋಧ್ಯೆಯಲ್ಲಿ ಅನುಭವಿಸಬೇಕಾದ್ರೆ ಇದರ ಹಿಂದೆ ಪಟ್ಟಂತ ಕಷ್ಟಗಳು ಅದೆಷ್ಟೋ ಇದೆ. ಅದನ್ನೇ ಆಡುವುದಿದ್ರೆ ಅಯೋಧ್ಯೆಯ ದಶರಥ ಚಕ್ರವರ್ತಿಗಳಿಗೆ ಮಕ್ಕಳಿಲ್ಲದಂತಹ ಕಾಲದಲ್ಲಿ ಪುತ್ರಕಾಮೇಷ್ಟಿ ಯಾಗದ ಮುಖೇನವಾಗಿ ಮೂವರು ಮಡದಿಯರಲ್ಲಿ 4 ಮಕ್ಕಳು ನಾವು ಹುಟ್ಟಿಕೊಂಡವರಿದ್ದೇವೆ. ಹುಟ್ಟಿಕೊಂಡ ಕ್ಷಣದಲ್ಲಿ ಚತುರ್ವಿಧ ಪುರುಷಾರ್ಥಗಳೇ ನನ್ನ ಮನೆಯಲ್ಲಿ ಹುಟ್ಟಿದವು ಎನ್ನುವ ಹಾಗೆ ನನ್ನ ತಂದೆಯವರು ಸಂತೋಷವನ್ನು ಪಟ್ಟರು. ನಮ್ಮ ವಿದ್ಯಾಭ್ಯಾಸವೆಲ್ಲ ಪೂರ್ಣಗೊಳ್ಳುತ್ತಾ ಇದ್ದಂತೆ ವಿಠಿಳೆಯ ಜನಕರಾಜನ ಮಗಳಾದಂತ ನಿನ್ನನ್ನು ನಾ ಕೈ ಹಿಡಿದೆ. ಆ ನಂತರ ನನ್ನ ತಮ್ಮಂದಿರಿಗೂ ನಿಮ್ಮ ಮನೆಯಿಂದಲೇ ಮದುವೆ ಆಯಿತು. ಪಟ್ಟಾಭಿಷಿಕ್ತನಾಗಬೇಕು ಎನ್ನುವ ಹಾಗೆ ನನ್ನ ತಂದೆಯವರು ನನ್ನನ್ನು ಆಸೆ ಪಡಿಸಿದ್ರು. ಅವರ ಆಸೆಗೆ ಒಪ್ಪಿ ನಾ ಪಟ್ಟಾಭಿಷೇಕ ಆಗುವುದಕ್ಕೆ ಸಿದ್ಧತೆಯನ್ನು ಮಾಡಿದ್ರು. ಆದ್ರೆ ಆ ಹೊತ್ತಿನಲ್ಲಿ ಕೈಕಾಮಾತಿಯವರು ತಂದೆಯವರಲ್ಲಿ 2 ವರಗಳನ್ನು ಬೇಡಿದರು. ರಾಮ ವನವಾಸಕ್ಕೆ ಹೋಗಬೇಕು, ಭರತನಿಗೆ ಪಟ್ಟಾಭಿಷೇಕ ಆಗಬೇಕು ಎಂದು ಪಿತೃವಾಕ್ಯ ಪರಿಪಾಲನಾರ್ಥವಾಗಿ ನಾ ವನಾಭಿಮುಖವಾಗಿ ನಡೆದು ನನ್ನ ಕೂಡ ನೀನು ಬಂದ ಬಳಸ್ತೀನಿ. ವನವಾಸವನ್ನು ಅನುಭವಿಸುತ್ತಿರುವ ಅಂತ್ಯಕಾಲದಲ್ಲಿ ಕಾನನದಿಂದ ನಿನ್ನ ಅಪಹರಣ ಆಗಿ ಹೋಯಿತು. ಆ ಹೊತ್ತಿನಲ್ಲಿ ಕಪಿವೀರರನ್ನೆಲ್ಲ ಸೇರಿಕೊಂಡು ಶರದಿಗೆ ಸೇತುವೆಯನ್ನು ಬಲಿ ರಾವಣಾದಿ ಖಳನನ್ನು ಕೊಂದು ಮರಳಿ ನಿನ್ನನ್ನು ಸುರಕ್ಷಿತವಾಗಿ ಅಯೋಧ್ಯೆಗೆ ಕರೆತಂದವಳಿದ್ದಿ. ಸುಖ ದಾಂಪತ್ಯ ನಮ್ಮದು. ಈ ಹೊತ್ತಿನಲ್ಲಿ ತುಂಬು ಗರ್ಭಿಣಿ ನೀನಾಗಿದ್ದೀನಿ. ಹೆಂಡತಿಯಾದವಳು ಗರ್ಭಿಣಿಯಾದಂತಹ ಕಾಲಕ್ಕೆ ಆಕೆಯ ಆಸೆಯನ್ನು ಕೇಳಿ ಈಡೇರಿಸಬೇಕಾದ್ದು ಗಂಡನಾದವನ ಕರ್ತವ್ಯ ಅಲ್ಲ. ಹಾಗಾಗಿ ಕೇಳುತ್ತಾ ಇದ್ದೀನಿ, ನಿನ್ನ ಮನದ ಬಯಕೆ ಏನಾದ್ರೂ ಇದ್ರಿ ಹೇಳಿಕೋ ಜನಕ್ಕೆ. ಕಲಾವಿದರೆಗ್ಲ ಸಂಪಾದನೆಗೆ ಒಂಜಾತು ಸಾಧಿ ಆಪುಂಡು. ಇನ್ನದ ಒಟ್ಟೊಟ್ಟಿಗೆ ಮರಿಯಲಡು ಚಿಕ್ಕ ಮೇಳದ ತಿರುಗಾಟಲ ಶುರು ಆಪುಂಡು. ಇಲ್ಲಿ ಇಲ್ಲಡೆ ಪೋದು ಗೆಜ್ಜೆ ಸೇವೆ ನಡಪಾದು ಪ್ರಸಂಗದ ಒಂಜೊಂಜಿ ತುಣುಕುಲೇನು ಗೊಬ್ಬು ತೋಚಾವೆರು. ಆದ್ರೆ ನಿನ್ನ ಮೈದುನನಾದಂತ ಸುಗ್ರೀವ ಇದುವರೆಗೂ ಸೀತಾನ್ವೇಷಣೆಯಲ್ಲಿ ಕಾರ್ಯಪ್ರವೃತ್ತರಾಗಲಿಲ್ಲ. ವಿಚಾರಿಸುವುದಕ್ಕಾಗಿ ಶ್ರೀರಾಮನಿಂದ ನಾ ಆಜ್ಞೆ ಪಡೆದು ಬಂದವನಿದ್ದೇನೆ. ಇಂಚಿನೊಂಜಿ ಚಿಕ್ಕ ಮೇಳದ ತಿರುಗಾಟ ಕೊಲ್ಯ ಪರಿಸರಡು ತುಯ್ಯರ ತಿಕ್ಕಂಡು. ಕಾರಣ ಇದೆ. ತನ್ನ ಅಣ್ಣ ಅತ್ತಿಗೆಯರ ಜೊತೆಯಾಗಿರುವಂತಹ ದಾಂಪತ್ಯ ಜೀವನವನ್ನು ಕಂಡ ಆತ ಅದರ ಪ್ರಾಯಶ್ಚಿತ್ತಕ್ಕಾಗಿ 1 ವರ್ಷದ ತೀರ್ಥಯಾತ್ರೆಯನ್ನು ಕೈಗೊಂಡಿದ್ದಾನೆ. ಅಷ್ಟ ಮಾಸಗಳನ್ನು ಪುಣ್ಯಕ್ಷೇತ್ರದಲ್ಲಿ ಕಳೆದು ಚತುರ್ಮಾಸಗಳನ್ನು ಕೃಷ್ಣ ಸಾನ್ನಿಧ್ಯದಲ್ಲಿ ಕಳೆಯಬೇಕು ಎನ್ನುವ ಹಾಗೆ ಬಂದವನಿದ್ದಾನೆ. ಬಂದ ಮೇಲೆ ನನ್ನ ತಂಗಿಯಾದ ಸುಭದ್ರೆಯನ್ನು ನೋಡಿದ್ದಾನೆ. ಮದುವೆಯಾಗಬೇಕು ಎನ್ನುವ ಹಾಗೆ ನನ್ನಲ್ಲಿ ಆಶಯವನ್ನು ವ್ಯಕ್ತಪಡಿಸಿದ್ದಾನೆ. ನಾನು ಒಪ್ಪಿದ್ದೇನೆ, ತಂಗಿಯೂ ಒಪ್ಪಿದ್ದಾಳೆ. ಆದರೆ ಅಣ್ಣನಾದ ಬಲರಾಮ ಕೌರವನಿಗೆ ಮಾತು ಕೊಟ್ಟಿದ್ದಾನೆ. ತಂಗಿ ಸುಭದ್ರೆಯನ್ನು ಕೌರವನಿಗೆ ಕೊಡುತ್ತೇನೆ ಎನ್ನುವ ಹಾಗೆ. ನಾಳೆಯ ದಿವಸ ಕೌರವನು ಬಾಸಿಂಗ ಕಟ್ಟಿ ಮಧುವಣಿಗನಾಗಿ ಬರ್ತಾನೆ. ಆಯುಷ್ಯ ಆರೋಗ್ಯ ಭಾಗ್ಯ ಮರಕಡ ಕುಂಜತ ಬಯಲ್ದ ಶ್ರೀ ವ್ಯಾಘ್ರ ಚಾಮುಂಡೇಶ್ವರಿ ಕ್ಷೇತ್ರದ ಪುದರಡುಪಿದಡಿನ ಚಿಕ್ಕ ಮೇಳ ಇತ್ತೆ ಉಳ್ಳಾಲ ಪರಿಸರಡು ತಿರುಗಾಟ ನಡಪ ಒಂದುಂಡು. ರಾಧಾಕೃಷ್ಣ ವೇಷ ಸಿರಿ ವೇಷ ಪಂಡದ ಲೆಪ್ಪು ಪಡೆಯಿನ ಈ ತಿರುಗಾಟಡು ಕಲಾವಿದರು ಇಲ್ಲಿ ಇಲ್ಲಡೆ ಪೋದು ಗೆಜ್ಜೆ ಸೇವೆ ನಡಪಾದು ಇಲ್ಲದಕ್ಲೆಗ್ ಗೆಜ್ಜೆ ಸೇವೆಡು ಮಂಗಳ ಆವಡ್ ಪನ್ಪಿ ಪ್ರಸಾದನ್ ಕೊರಿಯರು. ಮನ್ಮಥನನ್ನು ಮದುವೆಯಾಗಿ ನನಗೆ ಸಂಪೂರ್ಣವಾದ ಒಪ್ಪಿಗೆ ಇದೆ ಅಂತ ಹೇಳಿದ್ರು. ಆ ಮಾತಿಗೆ ನನಗೆ ಸಂತೋಷವಾಯಿತು. ಕಮಲಗೊಬ್ಬ ಕೂಡ ಒಪ್ಪಿಕೊಂಡಿದ್ದಾನೆ. ಇನ್ನು ನೀನು ಏನು ಯೋಚನೆ ಮಾಡಬೇಡ. ಪುರವನ್ನು ಸಿಂಗರಿಸು. ನಾಳಿನ ದಿವಸ ದಿಬ್ಬಣ ಸಮೇತ ಅಲ್ಲಿಗೆ ಹೋಗಬೇಕಾಗಿದೆ. ಒಂದು ಮಾತನ್ನ, ನನ್ನ ಗಂಡಂದಿರನ್ನು ಬಿಟ್ಟು ಬಂದಿದ್ದೇನೆ. ಮಧ್ಯರಾತ್ರಿ ಹೊತ್ತಲ್ಲೇ ಬಂದಿದ್ದೇನೆ. ಅವ್ರು ಇಲ್ಲಿ ಹುಡುಕ್ತಾ ಇರ್ಬೋದು ದ್ರೌಪದಿ ಇಲ್ಲಿಗೆ ಹೋಗಿದ್ದಾಳೆ ಅನ್ನೋದಾಗಿ. ಆದ ಕಾರಣ ನಾನು ಹೋಗಿ ಬರ್ತೇನೆ ಬೇಗ. ಒಂದು ಕ್ಷಣದಲ್ಲಿ ಈಗ ಹೋಗುವುದು ಹೌದು, ನಾ ಹೇಳಲಿಲ್ಲ ಅಂತ ಆಡಬಾರ್ದಲ್ಲ. ನಾಳೆಯ ದಿವಸ ನನ್ನ ಭಾವಂದಿರು ಮದುವೆಗೆ. ಹಾಗಾಗಿ ಹೋಗಿ ಹೇಗಾದ್ರೂ ನೀನು ಇವರನ್ನು ಜೊತೆಯಲ್ಲೇ ಕರೆದುಕೊಂಡು ಬರಬೇಕು. ಹಾಗಿದ್ರೆ ಪ್ರತಿ ಮನ್ಮಥರ ಕಲ್ಯಾಣದ ನಿರೀಕ್ಷೆಯಲ್ಲಿ ನಾವಿರೋಣ. ಹಾಗೆ ಆಗಲಿ. ಕಲ್ಯಾಣಾದ್ಭುತ ಗಾತ್ರಾಯ ಕಾರಿದಾರ್ಥ ಬಲ ಪ್ರದಾಯಕಮೂ ಶ್ರೀಮದ್ ವೆಂಕಟನಾಥ ಶ್ರೀನಿವಾಸಗೆ ಮಂಗಳಂ. ಶ್ರೀನಿವಾಸಗೆ ಮಂಗಳಂ, ಶ್ರೀನಿವಾಸಗೆ ಮಂಗಳಂ.
ಶ್ರದ್ಧಾಭಕ್ತಿ ಇಲ್ಲದ ಎದ್ದು ಸೇವೆ ಮಲ್ಪನಿಗೆ ಶ್ರೀದೇವಿ ವ್ಯಾಘ್ರ ಚಾಮುಂಡೇಶ್ವರಿ ಅಂತ ನಿತ್ಯ ನಮ್ಮ ರಾಜ್ಯಾಧಿಕಾರಿ ಆಯುಷ್ಯ ಆರೋಗ್ಯ ಭಾಗ್ಯ ಕೊಡು